ನುಡಿತೇರನ್ನು ಎಳೆಯುವಲ್ಲಿ 16ನೇ ಶತಮಾನದಲ್ಲೇ ಕೈ ಜೋಡಿಸಿದ ಕಡಲ ತಳಿಯ ರತ್ನಾಕರ ವರ್ಣಿಯನ್ನು ಮೊದಲು ಹೃದಯಪೂರ್ವಕವಾಗಿ ಸ್ಮರಿಸ್ಕೋತಾ ಇದ್ದೀನಿ. ಹಾಗೆಯೇ ಕನ್ನಡ ನಾಡಿಗೆ ಅದಮ್ಯವಾದಂಥ ಶಕ್ತಿ ಸ್ಥೈರ್ಯಗಳನ್ನು ತುಂಬಿ ಸಂಶೋಧನೆ ಇತಿಹಾಸಗಳ ಮೂಲಕ ಕನ್ನಡದ ಆಳ ಅಗಲಗಳನ್ನು ಎತ್ತರ ಬಿತ್ತರಗಳನ್ನು ಮನವರಿಕೆ ಮಾಡಿಕೊಟ್ಟಂಥ ಹಿರಿಯ ಚೇತನಗಳು ಈ ಕರಾವಳಿ ಕಡಲಿನ ಹಿರಿಯ ಚೇತನಗಳಾದ ಮಂಜೇಶ್ವರ ಗೋವಿಂದ ಪೈ, ಪಂಜೆ ಮಂಗೇಶ್ ರಾಯರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾಗಿ ಸ್ಮರಿಸ್ಕೋತಾ ಇದ್ದೀನಿ. ಶಿವರಾಮ ಕಾರಂತರಿಂದ ಮೊದಲುಗೊಂಡು ಈ ಕರಾವಳಿ ಒಳಗಡೆ ಅದರ ವಾರಸುದಾರರಾಗಿ ಇವತ್ತಿಗೂ ಕೂಡ ಈ ಕನ್ನಡದ ಕೈಂಕರ್ಯದಲ್ಲಿ ತಮ್ಮನ್ನೇ ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ಮೋಹನ್ ಆಳ್ವಾರ್ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಸ್ನೇಹಿತರೆ, ಈ ವರ್ಷದ ಆಳ್ವಾಸ್ ನುಡಿಯ ಸಿರಿಯ ಪರಿಕಲ್ಪನೆ ಕರ್ನಾಟಕ ದರ್ಶನ ಮತ್ತು ಬಹುರೂಪಿಯ ಆಯಾಮಗಳು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಕೊಟ್ಟಿರೋ ವಿಷಯ ಅಖಂಡ ಕರ್ನಾಟಕ ಅಂಥೇಳಿ. ಅಖಂಡ ಕರ್ನಾಟಕದ ಬಗ್ಗೆ ಮಾತನಾಡೋದಕ್ಕೆ ಬಹುಶಃ ಈ ವಿಷಯ ಇಲ್ಲಿ ಬರೋದಕ್ಕೆ ಕಾರಣವಾಗಿರಬಹುದಾದಂಥ ಸ್ವಲ್ಪ ಸುಳಿವು ಸೂಕ್ಷ್ಮಗಳು ನಿಮಗೂ ಅರ್ಥ ಆಗಿದೆ, ನನಗೂ ಇದರ ಹಿನ್ನೆಲೆ ಅಷ್ಟರ ಮಟ್ಟಿಗೆ ಇರ್ಬೋದೇನೋ ಅನ್ನುವಂಥದ್ದಿದೆ. ಕರ್ನಾಟಕದ ಬಹುರೂಪಿಯ ಆಯಾಮಗಳ ದರ್ಶನ ಆಗುತ್ತೆ ನಿಜ. ಸಾಹಿತ್ಯ, ಆಧ್ಯಾತ್ಮಿಕ, ಕಲೆ ಎಲ್ಲ ರೀತಿಯಲ್ಲೂ ಬಹುರೂಪಿ ಆಯಾಮಗಳು ಈ ವೇದಿಕೆ ಒಳಗಡೆ ನಿನ್ನೆಯಿಂದ ಆರಂಭಗೊಂಡು ನಾಳೆಯವರೆಗೆ ಚರ್ಚಿತವಾಗ್ತಾ ಇದೆ. ಹೊಸ ಹೊಳಹುಗಳು ಹೊಳಿತಾ ಇದೆ, ಹೊಸ ಬೆಳಕು ಚೆಲ್ಲಲ್ಪಡುತ್ತೆ, ವಿಶ್ಲೇಷಣೆಗಳಾಗ್ತಿವೆ, ವಿಮರ್ಶೆಗಳಾಗ್ತಿವೆ. ಆದರೆ ಈ ಅಖಂಡ ಕರ್ನಾಟಕ ಅನ್ನೋ ವಿಷಯ ಇದೆಯಲ್ಲ, ಇದು ಈಗ ಯಾಕೆ ಇಷ್ಟು ವರ್ಷಗಳ ನಂತರ 1956 ನಂತರ 2018ರಲ್ಲಿ ಅಖಂಡ ಕರ್ನಾಟಕ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿದೆ ಅಂದರೆ ಕಾರಣ ಎಲ್ಲೋ ಒಂದು ಕಡೆ ಆಗಾಗ್ಗೆ ಪ್ರತ್ಯೇಕ ರಾಜ್ಯದ ಅಪಸ್ವರಗಳು ಎದ್ದು ಬರುವಂಥ ಸಾಧ್ಯತೆಗಳಿವೆ. ನಾನು ರಾಜಕಾರಣದ ಭಾಗವಾಗಿ ಅಂದ್ಕೊಂಡ್ರೂ ಕೂಡ ಪ್ರತಿ ವರ್ಷ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ಬೆಳಗಾಮಲ್ಲಿ ನಡೀಬೇಕು, ಒಂದು ಪದ್ಧತಿ ಮಾಡ್ಕೊಂಬಿಟ್ಟಿದ್ವಿ, ಒಂದು ಶಾಸ್ತ್ರ ಹಾಕ್ಕೊಂಬಿಟ್ಟಿದ್ವಿ. ಪ್ರತಿ ಬಾರಿ ಬೆಳಗಾವಿ ಒಳಗಡೆ ಚಳಿಗಾಲದ ಅಧಿವೇಶನ ಆಗಬೇಕು, ಅಲ್ಲಿ 3 ದಿನ ಉತ್ತರ ಕರ್ನಾಟಕದ ಸಮಸ್ಯೆಗಳು ಅಂತ ಚರ್ಚೆ ಆಗಬೇಕು ಅಂತ ಹೇಳಿ ಒಂದು ಶಿಲಾಶಾಸ್ತ್ರ ಬರ್ಕೊಂಡು ಹಾಗೆ ನಾವು ಈಗ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲೋ ಒಂದು ಕಡೆಯಲ್ಲಿ ಈ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೇನೆ ವಿಶೇಷವಾದ ಚರ್ಚೆ, ಅದಕ್ಕೋಸ್ಕರವೇ ಒಂದು ವಿಶೇಷ ಅಧಿವೇಶನ ಅನ್ನುವ ಒಂದು ಮನಸ್ಥಿತಿಗೆ ನಾವು ಬಂದಿದ್ದೀವಿ. ಅಂದರೆ ಎಲ್ಲೋ ಒಂದು ಕಡೆ ಈ ಅಖಂಡ ಕರ್ನಾಟಕ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಮುಕ್ಕಾಗ್ತಾ ಇದೆಯಾ, ಅಷ್ಟರ ಮಟ್ಟಿಗೆ ದುರ್ಬಲವಾಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನವೂ ಕೂಡ ಎದ್ದೇಳುತ್ತೆ. ನಾನು ಅಖಂಡ ಕರ್ನಾಟಕ ಮತ್ತು ಅಸ್ಮಿತೆ, ಇಲ್ಲಿ ಕರ್ನಾಟಕ ಅನ್ನೋದನ್ನು ಅಖಂಡತೆಯ ಸಂಕೇತ ಅಂತ ಭಾವಿಸ್ತೀನಿ. ನಾನು ಕನ್ನಡವನ್ನು ಅಸ್ಮಿತೆಯ ಸಂಕೇತವನ್ನಾಗಿ ಭಾವಿಸ್ತೀನಿ. ಹಾಗಾಗಿ ಕರ್ನಾಟಕ ಅಖಂಡ ಅಂತಂದರೆ ಅದು ಭೌಗೋಳಿಕವಾಗಿ ಆಗಿರ್ಬೋದು, ಆದರೆ ಇದರ ಅಖಂಡತೆಯನ್ನು ಯಾರೂ ಕೂಡ ಜಾಳು ಮಾಡೋಕ್ಕಾಗಲ್ಲ. ಯಾರೂ ಇದರ ಅಖಂಡತೆಯನ್ನು
ಮುಕ್ಕು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇದರ ಹಿಂದೆ 1500 ವರ್ಷಗಳ ದೊಡ್ಡ ಅಸ್ಮಿತೆ ಇದೆ, ದೊಡ್ಡ ಇತಿಹಾಸ ಇದೆ, ದೊಡ್ಡ ಪರಂಪರೆ ಇದೆ. ಹಾಗಾಗಿ ಈ ಕನ್ನಡದ ಅಸ್ಮಿತೆ 1500 ವರ್ಷಗಳಿಂದ ಇಡೀ ಕಾವೇರಿಯಿಂದ ಗೋದಾವರಿಯವರೆಗೆ ಕಟ್ಟಿರೋ ಈ ಅಸ್ಮಿತೆ ಇದೆಯಲ್ಲ, ಇದನ್ನು ನಮ್ಮಂಥವ್ರು ಯಾರೋ ದರಿದ್ರ ರಾಜಕಾರಣಿಗಳು ಹಾಳು ಮಾಡೋಕ್ಕಂತೂ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು, ನಾನು ಈ ಸಂದರ್ಭದಲ್ಲಿ 3 ಭಾಗ ಮಾಡ್ಕೋತೀನಿ, 35 ನಿಮಿಷದಲ್ಲಿ ಮುಗಿಸೋದ್ರಿಂದ. ಭಾವರಾಜ್ಯ, ಭೌಗೋಳಿಕ ರಾಜ್ಯ ಮತ್ತು ರಾಜಕೀಯ ರಾಜ್ಯ ಅಂಥೇಳಿ ಇವತ್ತಿನ ಅಖಂಡ ಕರ್ನಾಟಕದ ನನ್ನ ವಿಷಯನ ನಾನೇ ಒಂದು ರೀತಿ ವರ್ಗೀಕರಣ ಮಾಡ್ಕೊಂಡಿದ್ದೆ. ಭಾವರಾಜ್ಯ ಅಂದರೆ ನಮ್ಮನ್ನು ಕಟ್ಟಿ ಹಾಕಿರೋದು, ಕರ್ನಾಟಕದ ಕನ್ನಡದ ಅಖಂಡತೆ, ಸಮಗ್ರತೆನ, ಕನ್ನಡದ ಸಾರ್ವಭೌಮತ್ವನ ಬೀದರ್ನಿಂದ ಚಾಮರಾಜನಗರದವರೆಗೆ, ಕೋಲಾರದಿಂದ ಕಡಲ ತಡಿಯವರೆಗೆ ಒಟ್ಟಾಗಿ ಹಿಡಿದಿಟ್ಟಿರುವಂಥದ್ದು ಯಾವುದಪ್ಪ ಅಂದರೆ ಅದು ಕನ್ನಡದ ಅಸ್ಮಿತೆ ಅಂತ ನಾನು ಮೊದಲೇ ಹೇಳಿದೆ. ಕನ್ನಡ ಶಾಸ್ತ್ರೀಯ ಭಾಷೆಯಾಗಿದೆ. ಯುನೆಸ್ಕೋ ಒಟ್ಟು 11 ಭಾಷೆಗಳನ್ನು ಜಗತ್ತಿನಲ್ಲಿ 11 ಭಾಷೆಗಳನ್ನು ಅವುಗಳ ಪ್ರಾಚೀನತೆ ಮತ್ತು ಸಮೃದ್ಧತೆಯ ಆಧಾರದ ಮೇಲೆ ಶಾಸ್ತ್ರೀಯ ಭಾಷೆ ಅಂತ ಪರಿಗಣನೆ ಮಾಡಿದೆ. ಆ ಪ್ರಪಂಚದ 11 ಭಾಷೆಗಳಲ್ಲಿ 6 ಭಾಷೆಗಳು ಬೇರೆವು: ಗ್ರೀಕ್, ಲ್ಯಾಟಿನ್, ಅರೇಬಿಕ್, ಹೀಬ್ರೂ, ಚೈನೀಸ್, ಈ ರೀತಿ 6 ಪರ್ಷಿಯನ್, ಈ 6 ಭಾಷೆಗಳು ಜಗತ್ತಿನ ಭಾಷೆಗಳು, ಯುನೆಸ್ಕೋದಲ್ಲಿ ಶಾಸ್ತ್ರೀಯ ಭಾಷೆಗಳು. ಅದರ ಜೊತೆಯಲ್ಲಿ 5 ಭಾಷೆಗಳು ಭಾರತೀಯ ಭಾಷೆಗಳು, ಶಾಸ್ತ್ರೀಯ ಭಾಷೆಗಳು ಅಂತ ಪರಿಗಣನೆಯಾಗಿದೆ. ತಮಿಳು, ಸಂಸ್ಕೃತ, ಕನ್ನಡ, ತೆಲುಗು ಮತ್ತು ಒರಿಯಾ. ಈ 11 ಭಾಷೆಗಳಲ್ಲಿ ಕನ್ನಡದ ಸ್ಥಾನ ಶಾಸ್ತ್ರೀಯ ಭಾಷೆಯಲ್ಲಿ 9ನೇ ಸ್ಥಾನ ಯುನೆಸ್ಕೋರ ಶಾಸ್ತ್ರೀಯ ಭಾಷೆಗಳ ಪಟ್ಟಿಯಲ್ಲಿ. ಇದು ನಮ್ಮ ಹೆಮ್ಮೆ ಮತ್ತು ಹಿರಿಮೆ. ಈ ಶಾಸ್ತ್ರೀಯ ಭಾಷೆಯ ನಿಯಮಾವಳಿಗಳ ಪ್ರಕಾರ 1500-2000 ವರ್ಷಗಳಷ್ಟು ಇತಿಹಾಸ ಇರುವಂಥ ಭಾಷೆ, ಸಮೃದ್ಧವಾದಂಥ ಭಾಷೆ, ಸಂಪದ್ಭರಿತವಾದಂಥ ಭಾಷೆ ಮಾತ್ರ ಈ ಕ್ಯಾಟಗರಿ ಒಳಗಡೆ ಶಾಸ್ತ್ರೀಯ ಭಾಷೆಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ತಮಿಳುನಾಡಿಗೆ ಶಾಸ್ತ್ರೀಯ ಭಾಷೆ ಕೊಟ್ಟಾಗ ನಾನು ರಾಜಕಾರಣ ಬೆರೆಸಕ್ಕೆ ಹೋಗಲ್ಲ, ಆದರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಿಳುನಾಡಿಗೆ ತಮಿಳು ಭಾಷೆಗೆ ಶಾಸ್ತ್ರೀಯ ಭಾಷೆ ಕೊಟ್ಟಾಗ 1000 ವರ್ಷಗಳ ಇತಿಹಾಸ ಇರಬೇಕು ಅಂತ ಹೇಳಿದರು. ಅದೇನೇ ನಮ್ಮದು ಕನ್ನಡನೂ ಶಾಸ್ತ್ರೀಯ ಭಾಷೆ ಮಾಡಿ, ಕನ್ನಡನೂ ಶಾಸ್ತ್ರೀಯ ಭಾಷೆ ಮಾಡಿ ಅಂತ ನಾವು ಪ್ರಾರಂಭ ಮಾಡಿದ್ಮೇಲೆ ಆಗ 1500-2000 ವರ್ಷದ ಇತಿಹಾಸ ಇರಬೇಕು ಅಂದರು. ಅಂದರೆ ಅವ್ರ ಲೆಕ್ಕಾಚಾರ ಏನಿತ್ತು ಅಂದರೆ 1500-2000 ಅಂತ ಕಂಡೀಷನ್ ಹಾಕಿಬಿಟ್ರೆ ಕನ್ನಡದವ್ರು ಅದಕ್ಕೆ ಪುರಾವೆ ಕೊಡೋಕ್ಕಾಗಲ್ಲ, ಹಾಗಾಗಿ ಶಾಸ್ತ್ರೀಯ ಭಾಷೆ ಸ್ಥಾನ ಸಿಗಲ್ಲ ಅನ್ನೋ ಥರದಿತ್ತೋ ಏನೋ. ಆದರೆ ನಾನಿವತ್ತು ಮಂಜೇಶ್ವರ ಗೋವಿಂದ ಪೈ ಅವರನ್ನು ಸ್ಮರಿಸ್ಕೋತೀನಿ. ನಿನ್ನೆ ತಾನೇ ಶಾ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ಹಾಗೆಯೇ ಶಂಭಾ ಜೋಶಿ ಅವರಿದ್ದಾರೆ, ರಂಶ್ರೀ ಮುಗಳಿ ಅವರಿದ್ದಾರೆ, RS ಹಿರೇಮಠ್ ಅವರಿದ್ದಾರೆ. ನಮ್ಮ ಕನ್ನಡದ ಭಾಷೆಯ ಹುಟ್ಟಿನ ಬಗ್ಗೆ, ಬೆಳವಣಿಗೆ ಬಗ್ಗೆ ಅದಮ್ಯವಾದಂಥ ಸಂಶೋಧನೆ ಮಾಡಿರುವಂಥ ಅವರೆಲ್ಲರ ಶ್ರಮದ ಫಲವಾಗಿ ನಾವು ಪುರಾವೆ ಸಮೇತ ಕೊಟ್ವಿ. ಕನ್ನಡ ಭಾಷೆಗೆ 1500ಕ್ಕೂ ಮಿಗಿಲಾದ ವರ್ಷಗಳ ಸುದೀರ್ಘ ಇತಿಹಾಸವಿದೆ ಅಂತ ಕೊಟ್ವಿ. ಅದರ ಪರಿಣಾಮವಾಗಿ ಇವತ್ತು ಕನ್ನಡ ಶಾಸ್ತ್ರೀಯ ಭಾಷೆ ಆಗಿದೆ. ನಾನು 5 ನಿಮಿಷದಲ್ಲಿ ಒಂದು ಝಳಕ್ ಕೊಟ್ಬಿಡ್ತೀನಿ. ಅಂದರೆ ಇದು ಯಾಕೆ ಹೇಳ್ತೀನಿ ಅಂದರೆ, ನಮ್ಮನ್ನು ಯಾರು ಇವತ್ತ್ಯಾರೋ ಬರೋರೋ ನಾಳೆ ಬರೋರೋ, ಈ 5 ವರ್ಷದ ರಾಜಕಾರಣ, ಈ 5 ವರ್ಷದ ಸಚಿವ ಸಂಪುಟ, 5 ವರ್ಷದ ನಮ್ಮಂಥ MLAಗಳು ಈ ಅಖಂಡತೆಯನ್ನು ಅಳಿಯೋಕ್ಕೂ ಆಗಲ್ಲ, ಅಖಂಡತೆಯನ್ನು ಮುರಿಯೋಕ್ಕೂ ಆಗಲ್ಲ. ಯಾಕೆ ಅಂದರೆ 1500 ವರ್ಷದ ಇತಿಹಾಸ ಇದೆ. ಅದಕ್ಕೆ ಒಂದು ಝಳಕ್ ಕೊಡೋಕ್ಕೆ ಇಷ್ಟಪಡ್ತೀನಿ.
ಈಗ ನಿನ್ನೆ ತಾನೇ ಶಾ ಶೆಟ್ಟರ್ ಅವರು ಹೇಳಿದ್ದಾರೆ, ನಾವೆಲ್ಲ ಹಲ್ಮಿಡಿ ಶಾಸನ ಅದು 5ನೇ ಶತಮಾನ, ಅದನ್ನು ನಾವು ಮೂಲ ನಮಗೆ ಅಂತ ಹೇಳ್ತೀವಿ. ಈಗಂತೂ ನಿನ್ನೆ ಶಾ ಶೆಟ್ಟರ್ ಅವರು ಹೇಳಿದ್ದು ನಮಗೆ ರೋಮಾಂಚನ ಉಂಟು ಮಾಡಿದೆ. ಗಂಗರ ಕಾಲದಲ್ಲಿ 2-3ನೇ ಶತಮಾನದಲ್ಲೇ ನಾವು ಆಗಲೇ ಕನ್ನಡ ಇತ್ತು ಅನ್ನೋ ರೀತಿ ಒಳಗಡೆಯಲ್ಲಿ ಸಂಶೋಧನೆಯ ಹೊಳಹನ್ನು ನೆನ್ನೆ ಕೊಟ್ಟಿದ್ದಾರೆ. ಆ ಲೆಕ್ಕ ತಗೊಂಡ್ರೆ 3ನೇ ಶತಮಾನದ ಗಂಗರು, 5ನೇ ಶತಮಾನದ ಹಲ್ಮಿಡಿ ಶಾಸನ, ಅದಾದ ಮೇಲೆ 9ನೇ ಶತಮಾನದ ಕವಿರಾಜ ಮಾರ್ಗ. ನನಗೆ ಕವಿರಾಜ ಮಾರ್ಗ ಒಂದು ದೊಡ್ಡ ಮೈಲಿಗಲ್ಲು. ಇವತ್ತಿಗೂ ನಾವು ಅಖಂಡ ಕರ್ನಾಟಕದ ವಿರುದ್ಧವಾಗೋ ಎಲ್ಲೋ ಒಂದು ಕಡೆ ನಮ್ಮ ಸ್ವಾರ್ಥಕ್ಕೋ 3 ಥರ ನಮಗೆ ಸ್ವಾರ್ಥ ಇದೆ. ಈ ಸ್ವಲ್ಪ ಈ ಅಖಂಡತೆಗೆ ಪೆಟ್ಟು ಬೀಳುವ ಥರದ ಮಾತುಗಳು ಬಂದರೆ ಅದಕ್ಕೆ 3 ಕಾರಣ. ಒಂದು ಎಲ್ಲೋ ಜಾತಿ ಪ್ರೇರಿತ ಸ್ವಾರ್ಥ, ಇನ್ನೊಂದು ಪಕ್ಷ ಪ್ರೇರಿತ ರಾಜಕಾರಣ, ವ್ಯಕ್ತಿ ಪ್ರತಿಷ್ಠೆಯ ಪ್ರೇರಿತವಾಗಿರುವಂಥ ಒಂದು ಮೂರ್ಖತನ. ಇಂಥವ್ರು ಆಗಾಗ್ಗೆ ಇಂಥವ್ರು ಹುಟ್ಟಾಗ್ತಾರೆ ಅಷ್ಟೇ, ಆದರೆ ವಾಸ್ತವಗಳು ಬೇರೆ ಇದೆ. ನಾನು ಹೇಳ್ತಾ ಇದ್ದೆ, ಕವಿರಾಜ ಮಾರ್ಗ ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಿಯ ವಿಲೀನ ವಿಷಯ ವಿಶೇಷಂ. ನನಗೆ ಭಾಳ ಒತ್ತು ಕೊಡ್ತಾ ಇದ್ದೀನಿ. ವಸುಧಾವಳಿಯ ವಿಲೀನ ವಿಷಯ ವಿಶೇಷಂ ಅಂತ. ಆ ವಿಶೇಷಂ ಅನ್ನೋದೇ ನಮ್ಮ ಕನ್ನಡದ ಅಸ್ಮಿತೆ, ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತ. ಅದು ನಮಗೆ ಬಂದಿರೋ ಪರಂಪರೆ. 9ನೇ ಶತಮಾನದಲ್ಲಿ ಅವನು ಹೇಳ್ದ, ಪದನರಿದು ನುಡಿಯಲು ನುಡಿದುದನ್ನು ಅರಿದು ಆರೈಲು ಮಾರ್ಪರಾಡವರ್ಗಳು ಚದುರ ನಿಜದಿಂ ಕುರಿತು ಓದನೆಯೂ ಕಾವ್ಯ ಪ್ರಯೋಗ ಪರಿಣತಮತಿಗಳಂತ ಹೇಳಿದಲ್ಲ, ಅದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಸಂಕೇತ, ಅಸ್ಮಿತೆಯ ಸಂದೇಶ. ಅಲ್ಲಿಂದ ಆರಂಭ ಆಗುವಂಥ ಕನ್ನಡದ ಅಸ್ಮಿತೆ 10ನೇ ಶತಮಾನದಲ್ಲಿ ಪಂಪ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗಾಗರಮ್ಮಾದ ಮಾನಿಸರೇ ಮಾನಿಸರ್ ಅಂಥವರಾಗಿ ಪುಟ್ಟರು ಏನಾಗಿಯೂ ಏನೋ ತೀರ್ಧಪುರೆ ತೀರದೊಳಂ ಮರಿದುಂಬಿಯಾಗಿ ಮೇಲ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್ ಅಂತ ಹೇಳಿದ ಪಂಪ ಅವನು ನಮ್ಮ ಇನ್ನೊಂದು ಅಸ್ಮಿತೆಯ ಸಂಕೇತ. 10ನೇ ಶತಮಾನದ ಪಂಪ. 11ನೇ ಶತಮಾನಕ್ಕೆ ಬಂದರೆ ದುರ್ಗಸಿಂಹನ ಪಂಚತಂತ್ರ. 12ನೇ ಶತಮಾನವಂತೂ ರಾಜಾಸತ್ತೆಯನ್ನು ಧಿಕ್ಕರಿಸಿ ಪ್ರಜಾಸತ್ತೆಯನ್ನು ಒಪ್ಪಿಕೊಂಡಂಥ ಅದ್ಭುತವಾದಂಥ ವಚನ ಕಾಯಕ ಚಳುವಳಿಗಳ ಕಾಲ. ಬಸವಣ್ಣ ಅಲ್ಲಮರ ಕಾಲ. ಅರಮನೆಯಲ್ಲಿದ್ದಂಥ ಅಧಿಕಾರ ಅರಮನೆಗೆ ಪರ್ಯಾಯವಾಗಿ ಪ್ರತಿಯಾಗಿ ಮಹಾಮನೆ ಹುಟ್ಟುಕೊಂಡಂಥ ಸಂಕೇತ. ಕಾಯಕ ಜೀವಿಗಳಾಗಿ, ಜಾತ್ಯತೀತವಾದ ಪ್ರಜಾಪ್ರಭುತ್ವವಾದಿಗಳಾಗಿ, ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಒಂದು ಹೊಸ ಆಂದೋಲನವೇ ಇದ್ದಂಥ ಕಾಲ 12ನೇ ಶತಮಾನ ವಚನ ಚಳುವಳಿಯ ಕಾಲ. 13ನೇ ಶತಮಾನಕ್ಕೆ ಬಂದರೆ ಆಂಡಯ್ಯ ಎಂಥ ಸ್ವಾಭಿಮಾನಿ. ನಾವಿವತ್ತು ಕನ್ನಡ ಅಂತ ಲೆಕ್ಕ ಹಾಕ್ತಾ ಇದ್ದೀವಿ, ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದ್ದೀವಿ ಅಂತೀವಿ. ಆಂಡಯ್ಯ 13ನೇ ಶತಮಾನದಲ್ಲಿ ಕನ್ನಡ ಬಿಟ್ಟು ನಾನು ಬೇರೆ ಪದ ಬಳಸಲ್ಲ ಅಂತ ಹಠ ಮಾಡಿದಂಥ ಕವಿ ಆಂಡಯ್ಯ. ಕನ್ನಡ ಮೆನಿಪ್ಪನಾಳು ಚಲವಾಯಿತು ಅಂದ. ಆ ಕನ್ನಡ ಅನ್ನೋ ಒತ್ತು ಕೊಡ್ತಾ ಬಂದಿದ್ದೇ ನಿಮಗೆಲ್ಲ ಇತಿಹಾಸ. 13ನೇ ಶತಮಾನ ನಾನು ಹೇಳ್ತಾ ಇರೋದು ಆಂಡಯ್ಯನ ಕಾಲ. 15ನೇ ಶತಮಾನ ಕುಮಾರವ್ಯಾಸ, ಕನಕದಾಸ, ಚಾಮರಸರ ಕಾಲ. ಗದುಗಿನ ಮಹಾಭಾರತ, ಕುಮಾರವ್ಯಾಸನ ಭಾರತ, ಪಂಡಿತ ಪಾಮರರಾದಿಯಾಗಿ ಎಲ್ಲ ಕನ್ನಡಿಗರ ನಾಲಿಗೆಯ ಮೇಲೆ ನಲಿದಾಡಿದ ಕೃತಿ. ಆ ಕಾಲ 15ನೇ ಶತಮಾನ. 16ನೇ ಶತಮಾನ ಲಕ್ಷ್ಮೀಶ ಸರ್ವಜ್ಞರ ಕಾಲ. ಜೈಮಿನಿ ಭಾರತದ ಕರ್ತೃ ಲಕ್ಷ್ಮೀಶ ಸರ್ವಜ್ಞರ ಕಾಲ. 17 ಬಿಟ್ಟು 18ಕ್ಕೆ ಬಂದರೆ 19ನೇ ಶತಮಾನಕ್ಕೆ ಬಂದರೆ 19ನೇ ಶತಮಾನದ ಹೊತ್ತಿಗಾಗಲೇ ಬ್ರಿಟಿಷರ ಆಗಮನ, ಸ್ವಾತಂತ್ರ್ಯ ಚಳುವಳಿಯ ಪ್ರಖರತೆ, 1857ರ ಸಿಪಾಯಿ ದಂಗೆ, ಈ ಎಲ್ಲ ರಾಜಕೀಯವಾದ ಸ್ಥಿತ್ಯಂತರಗಳು ಹೊಸ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ
ಆ ಕಾಲದಲ್ಲೂ ಸಾಹಿತ್ಯದ ಕೃತಿ ಕನ್ನಡದ ಕೆಲಸ ನಿಂತಿರಲಿಲ್ಲ ಅನ್ನೋಕ್ಕೆ ಸಮ್ಮೇಳನಾಧ್ಯಕ್ಷರಾದ ಶ್ರೀಮತಿ ಮಲ್ಲಿಕಾ ಘಂಟಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಹಾಗಾಗಿ 19ನೇ ಶತಮಾನದಲ್ಲಿ ಆರಂಭದ ಒಳಗಡೆಯಲ್ಲಿ ಕೆಂಪು ನಾರಾಯಣನ ಮುದ್ರಾ ಮಂಜೂಷ, ಹಾಗೆಯೇ ಶಿಶುನಾಳ ಶರೀಫರ ಗೀತೆಗಳು ಬಂದಂಥ ಕಾಲ 1901 20ನೇ ಶತಮಾನದ ಆರಂಭ. ಮುಂಗೋಳಿ ಕನ್ನಡದ ಹೊಸ ಬೆಳಕಿನ ಮುಂಗೋಳಿ ಕೂಯಿತು. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ನಮ್ಮ ಕರಾವಳಿಯ ಮುದ್ದಣ್ಣನ ರಾಮಾಶ್ವಮೇಧ ಬಂದ ಕಾಲ. ಹಾಗಾಗಿ 19ನೇ ಶತಮಾನದವರೆಗೆ ನಾನು ಈ ಕಥೆ ಹೇಳಿದ ಒಂದು ಪಕ್ಷಿ ನೋಟ 20ನೇ ಶತಮಾನದ ಒಳಗಡೆಯಲ್ಲಿ ನವೋದಯ ಕಾಲಘಟ್ಟದ ಒಳಗಡೆಯಲ್ಲಿ ಕುವೆಂಪು, ದ.ರಾ. ಬೇಂದ್ರೆ, ಪ್ರಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ, ನಂತರದ ರಾಷ್ಟ್ರಕವಿ ಕುವೆಂಪು, ಯುಗದ ಕವಿ ಬೇಂದ್ರೆ, ನವೋದಯ ಕಾಲ, ಪ್ರಗತಿಶೀಲ ಸಾಹಿತ್ಯ, ಈ ಭಾಗದ ನಿರಂಜನದ ಕಾದಂಬರಿಗಳು, ಅಲ್ಲಿಂದ ಆರಂಭ ಆನಾಕ್ರುವರೆಗೆ ಪ್ರಗತಿಶೀಲ ಸಾಹಿತ್ಯ. ಅದಾದ ಮೇಲೆ ನವ್ಯ, ಅದಾದ ಮೇಲೆ ದಲಿತ, ಬಂಡಾಯ, ಇವತ್ತಿನವರೆಗೆ ಈ 1500 ವರ್ಷಗಳ ವಿಸ್ತಾರವಾದ ಹಾಸು ಬೀಸು ಆಯಾಮಗಳನ್ನಿರುವಂಥ ಈ ಕನ್ನಡದ ಅಸ್ಮಿತೆಯ ಭಾವರಾಜ್ಯ ನಮಗೆ ಗಟ್ಟಿ ತಳಹದಿಯಾಗಿರಬೇಕಾದ್ರೆ ಅಖಂಡ ಕರ್ನಾಟಕ ಎಂದೂ ಮುಕ್ಕಾಗುವುದಿಲ್ಲ ಅನ್ನುವಂಥ ಸ್ಪಷ್ಟವಾದ ಭರವಸೆ ನಮಗೆ. ಆದರೆ ಇದು ಯಾಕೆ ಸ್ವಲ್ಪ ವಿಭಜನೆ ಆಯಿತು, ಯಾಕೆ ಕರ್ನಾಟಕದ ಏಕೀಕರಣ ಬರಬೇಕಾಯಿತು ಅಂದರೆ, ದುರಂತ 1799ರಲ್ಲಿ ಟಿಪ್ಪು ಸುಲ್ತಾನನ ಅವಸಾನದ ನಂತರ ಬ್ರಿಟಿಷರು, ಮರಾಠಿಗರು ಮತ್ತು ಹೈದರಾಬಾದಿನ ನಿಜಾಮರು ಒಂದು ರೀತಿ ಒಗ್ಗೂಡಿ ಕರ್ನಾಟಕವನ್ನು ತೆಗೆದುಕೊಂಡ ಮೇಲೆ ಕರ್ನಾಟಕ ವಿಭಜನೆ ಆಯಿತು. ಅದೇ ಕರ್ನಾಟಕದ ಅಖಂಡತೆ ಭೌಗೋಳಿಕವಾಗಿ ವಿಭಜನೆ ಆಯಿತು. ಅಸ್ಮಿತೆ ಇದೆ, ಭಾವರಾಜ್ಯ ಇದೆ, ಭೌಗೋಳಿಕವಾಗಿ ವಿಭಜನೆ ಆಯಿತು ಟಿಪ್ಪುವಿನ ಅವಸಾನದ ನಂತರ. ಅದರ ಪರಿಣಾಮ ಮುಂಬೈ ಕರ್ನಾಟಕ, ಅದರ ಪರಿಣಾಮ ಹೈದರಾಬಾದ್ ಕರ್ನಾಟಕ, ಅದರ ಪರಿಣಾಮ ಬಳ್ಳಾರಿ ಸೇರ್ಕೊಂಡು ಮದ್ರಾಸ್ ಪ್ರೆಸಿಡೆನ್ಸಿ, ಅದರ ಪರಿಣಾಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜರ್ಷಿ ಅನ್ನಿಸ್ಕೊಂಡವ್ರ ಕಾಲದ ಹಳೆಯ ಮೈಸೂರು ಸಂಸ್ಥಾನ. ಈ ವಿಭಜನೆಗಳಾಯಿತು. ಆ ಹಳೆಯ ಪರಂಪರೆ, ಸುದೀರ್ಘವಾದಂಥ ಭಾವನಾತ್ಮಕ ಸಂಬಂಧಗಳನ್ನು ಮತ್ತೆ ಬೆಸ್ಕೋಬೇಕು, ಛಿದ್ರೀಕರಣಗೊಂಡಿರೋ ಕರ್ನಾಟಕ ಏಕೀಕರಣಗೊಳ್ಳಬೇಕು ಅನ್ನೋ ರೀತಿ ಒಳಗಡೆ ನಡೆದ ಹೋರಾಟ ಕರ್ನಾಟಕದ ಏಕೀಕರಣದ ಹೋರಾಟ. ಅದು ಭೌಗೋಳಿಕ ರಾಜ್ಯ ಅಂತ ನಾನು ಹೇಳ್ತೀನಿ. ನಾನು ಅದರ ಡೀಟೇಲ್ಸ್ ಹೇಳೋಕ್ಕೆ ಹೋಗಲ್ಲ, ಕೆಲವರಿಗೆ ಸಮಯ ಇಲ್ಲ. ನಾನು ಇವತ್ತಿನ ಅಖಂಡತೆಗೆ ಇರುವ ಸವಾಲುಗಳಿಗೆ ಬರಬೇಕಾಗಿದೆ. ಹಾಗಾಗಿ ನಾನು ನೇರವಾಗಿ ಅದಕ್ಕೊಂದು ಸಣ್ಣ ವಿವರಣೆ ಕೊಟ್ಟು ನಾನು ಇವತ್ತಿನ ರಾಜಕೀಯ ರಾಜ್ಯಕ್ಕೆ ಕಾಲಿಟ್ಟು ಬಿಡ್ತೀನಿ. ಸ್ವಲ್ಪ ಜೇಲ್ಗೂಡಿ ಕೈ ಹಾಕಬೇಕಾಗುತ್ತೆ. ಕಾರಣ ಏನು ಅಂದರೆ, ಏಕೀಕರಣ ಆಗಿದ್ದು ನಿಜ. ಏಕೀಕರಣ ಆಗೋದಕ್ಕೆ ಕಾರಣರಾದರೂ ಎಲ್ಲರೂ ಕೂಡ ಇದ್ದಾರೆ. ನಾನು ಹೆಸರುಗಳು ಹೇಳೋಕ್ಕೆ ಹೋಗಲ್ಲ, ನೀವೆಲ್ಲ ಏಕೀಕರಣದ ಇತಿಹಾಸ ಬಲ್ಲೋರು. ಎಷ್ಟು ಆಯೋಗಗಳಾದವು, ಧರ್ ಆಯೋಗ, ವಾಂಚೋ ಆಯೋಗ, ಅದಕ್ಕೆ ಮುಂಚೆ ಸೈಮನ್ ಕಮಿಷನ್ನು, ಅದಕ್ಕೆ ಮುಂಚೆ ಬ್ರಿಟಿಷ್ನವರ ಮಾಂಟಗೋ ಚೆಮ್ಸ್ಫೋರ್ಡ್ ಸುಧಾರಣೆ, ಒಂದೇ ಎರಡೇ ಭಾಷಾವಾರ ರಾಜ್ಯಗಳು, ಆಮೇಲೆ ಪೊಟ್ಟಿ ಶ್ರೀರಾಮುಲು ಉಪವಾಸ, ಪ್ರತ್ಯೇಕ ಆಂಧ್ರ ರಾಜ್ಯ, ಶ್ರೀರಾಮುಲು ಮರಣ, ಒಂದಲ್ಲ ನೂರಲ್ಲ ಬೇಕಾದಷ್ಟು ಪ್ರಕರಣಗಳಾಗಿದೆ. ಆದರೆ ನನಗೆ ಭಾಳ ಮುಖ್ಯವಾಗಿ ಒಂದು ಮೈಲಿಗಲ್ಲನ್ನು ಮಾತ್ರ ನಿಮ್ಮ ಮುಂದೆ ಹೇಳಲೇಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಕರ್ನಾಟಕ ಏಕೀಕರಣಕ್ಕೆ ಯಾರು ವಿರೋಧ? ಇದೊಂದು ಪ್ರಶ್ನೆ ಆಗಾಗ್ಗೆ ರಾಜಕೀಯವಾಗಿ ಬರುತ್ತೆ. ಈ ಹಳೆ ಮೈಸೂರಿನವರು ಕರ್ನಾಟಕ ಏಕೀಕರಣಕ್ಕೆ ವಿರೋಧ ಮಾಡಿದರು ಅನ್ನೋ ರೀತಿಯ ಮಾತುಗಳು ಬರ್ತವೆ. ಕರ್ನಾಟಕದ ಏಕೀಕರಣದ ಒಳಗಡೆಯಲ್ಲಿ ಇದಕ್ಕೆ ಗಟ್ಟಿ ಧ್ವನಿಯಾಗಿ ನಿಂತವರು
ಹಳೆಯ ಮೈಸೂರು ಸಂಸ್ಥಾನದ ಕೆಂಗಲ್ ಹನುಮಂತಯ್ಯನವರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳದೇ ಇದ್ದರೆ ಅಪಚಾರ ಮಾಡಬೇಕಾಗುತ್ತೆ. ಕಾರಣ ಕುವೆಂಪುರವರು ನಾನು ಹೇಳಬೇಕಾಗುತ್ತೆ. 1952ರಲ್ಲಿ ಕುವೆಂಪು ಕರ್ನಾಟಕದ ಏಕೀಕರಣದ ಪರ ಮಾತನಾಡ್ತಾರೆ. ಅವರು ಮಹಾರಾಜ ಕಾಲೇಜಲ್ಲೋ ಯುವರಾಜ ಕಾಲೇಜಲ್ಲೋ ಒಬ್ಬರು ಪ್ರೊಫೆಸರ್ ಪ್ರಾಧ್ಯಾಪಕರಷ್ಟೇ. ಕುವೆಂಪು 52ರಲ್ಲಿ ಏಕೀಕರಣದ ಬಗ್ಗೆ ಮಾತಾಡಿದರೆ ಸರ್ಕಾರ ನೋಟಿಸ್ ಕೊಡುತ್ತೆ ಕುವೆಂಪುಗೆ, ನೀವೊಬ್ಬರು ಸರ್ಕಾರಿ ನೌಕರ, ಒಂದು ಕಾಲೇಜಲ್ಲಿ ನೀನು ಲೆಕ್ಚರರು, ನೀನು ಹೇಗಿಂಥ ವಿಷಯ ಮಾತಾಡ್ತೀನಿ ಅಂತ ಹೇಳುತ್ತೆ. ಕುವೆಂಪು ಆ ಸರ್ಕಾರದ ನೋಟಿಸಿಗೆ ಉತ್ತರನೂ ಹಾಗೆ ಒಂದು ಪದ್ಯ ಬರೀತಾರೆ. ನಿಮ್ಮದೆಲ್ಲ 5 ವರ್ಷ ಇದ್ದು ಹೋಗುವಂಥ ಸಚಿವ ಸಂಪುಟ, ನೀವ್ಯಾರೋ ಇವತ್ತು ಮುಖ್ಯಮಂತ್ರಿ ನಾಳೆ ಇನ್ನೊಬ್ಬ ಮುಖ್ಯಮಂತ್ರಿ, ನೀವ್ಯಾರೋ MLAಗಳು MLCಗಳು ನಿಮ್ಮ ಮನೆ ಬರಲ್ಲ 5 ವರ್ಷ. ಆದರೆ ಕರ್ನಾಟಕದಲ್ಲಿ ಒಂದು ಶಾಶ್ವತ ಸಚಿವ ಮಂಡಲ ಇದೆ. ಇದು 5 ವರ್ಷಕ್ಕೆ ಮುಗಿದೋಗೋ ಸಚಿವ ಮಂಡಲ ಅಲ್ಲ, ಇದು ಎಟರ್ನಲ್ ಶಾಶ್ವತ ಸಚಿವ ಮಂಡಲ. ನೃಪತುಂಗನೇ ಅದರ ಚಕ್ರವರ್ತಿ, ಪಂಪನೇ ಅದರ ಮುಖ್ಯಮಂತ್ರಿ ಅಂತ ಬರೀತಾರೆ ಪದ್ಯ. ಹಾಗಾಗಿ ಅವತ್ತಿನಲ್ಲೂ ಕೂಡ ಹಳೆಯ ಮೈಸೂರಿನಲ್ಲೂ ಕೂಡ ಕರ್ನಾಟಕದ ಏಕೀಕರಣದ ಪರವಾಗಿ ಗಟ್ಟಿಯಾದ ಧ್ವನಿಗಳಿದ್ದಿವೆ. ಆದರೆ ಒಂದು ತೊಂದರೆ ಇತ್ತು. ನಾನು ಒಂದೇ ಒಂದು ಅಸೆಂಬ್ಲಿಯ ಭಾಷಣ ನಿಮ್ಮ ಮುಂದೆ ಓದ್ತೀನಿ, ಒಂದು ಪ್ಯಾರ. ಆಗ ನಮ್ಮದು ಒಂದು ವಿಚಿತ್ರ ಪರಿಸ್ಥಿತಿ ಹಳೆ ಮೈಸೂರಿನವ್ರದ್ದು. ಹೈದರಾಬಾದು ನಿಜಾಮರ ಆಳ್ವಿಕೆಯಿಂದ ಬಂದ ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡಿಗರು ಒಂದಾಗಿ ಭೌಗೋಳಿಕ ಏಕೀಕರಣ ಆಗಬೇಕು. ಈ ಕಡೆ ಮುಂಬೈ ಕರ್ನಾಟಕ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ ಅದೊಂದು ಕಡೆ, ಇದೆಲ್ಲದರ ಮಧ್ಯದಲ್ಲಿ ಬಳ್ಳಾರಿ, ಇದೆಲ್ಲದರ ಮಧ್ಯೆ ಹಳೆ ಮೈಸೂರು ಅನ್ನೋಂಥ ಪತ್ರಯ. ಹಳೆ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ. ಆ ಮಹಾರಾಜರನ್ನ ಮಹಾತ್ಮ ಗಾಂಧಿ ಬಂದು ರಾಜರ್ಷಿ ಅಂತ ಹೊಗಳಿಬಿಟ್ಟಿದ್ದಾರೆ. ಅದ್ಭುತವಾದ ಪ್ರಜಾಸೇವೆ ಮಾಡ್ತಿದ್ದಾರೆ, ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಹಳೆ ಮೈಸೂರು ಸಂಸ್ಥಾನದಲ್ಲಿ ಜನಪರವಾದ ರಾಜರ್ಷಿ ಅಂದ್ಬಿಟ್ಟಿದ್ದಾರೆ. ಇಂಥ ಸಂಸ್ಥಾನದೊಳಗಡೆ ನಾವೀಗ ಸ್ವತಂತ್ರವಾಗಿ 1947 ಆಗಸ್ಟ್ 15 ನಾವು ಇನ್ನೂ ಈ ಅರಮನೆಯ ರಾಜರನ್ನು ಉಳಿಸ್ಕೋಬೇಕು, ಪ್ರಜಾಪ್ರಭುತ್ವಕ್ಕೆ ಹೋಗಬೇಕು ಅಂತ ನಮ್ಮಲ್ಲಿ ಒಂದು ತಿಕ್ಕಾಟ. ರಾಜಸತ್ತೆ ಸಾಕು, ಪ್ರಜಾಸತ್ತೆ ಬೇಕು ಅಂತ ಮೈಸೂರು ಒಳಗಡೆ ಒಂದು ಚಳುವಳಿ. ಆ ಚಳುವಳಿಯ ಮುಂಚೂಣಿ ಒಳಗಡೆ ಇದ್ದವರು HK ವೀರಣ್ಣಗೌಡ ಮತ್ತು ವೆಂಕಟಪ್ಪ ಅಂತ ಇಬ್ಬರು ಮುಂಚೂಣಿ ನಾಯಕರು. ಅರಮನೆ ಸಾಕು, ಪ್ರಜಾಸತ್ತೆ ಬೇಕು ಅಂಥೇಳಿ. ಆಮೇಲೆ ಪ್ರಜಾಸತ್ತೆ ಬಂತು, ನಮಗೆ ಅರಮನೆ ದರ್ಬಾರ್ ಮುಗೀತು. ಆದರೆ ಯಾರು ರಾಜಸತ್ತೆ ಸಾಕು ಪ್ರಜಾಸತ್ತೆ ಬೇಕು ಅಂತ ಹೋರಾಟ ಮಾಡಿದಂಥವರೇ ಆ HK ವೀರಣ್ಣಗೌಡ, ವೆಂಕಟಪ್ಪ ಮೊದಲಾದವರು. ಕರ್ನಾಟಕ ಹಳೆ ಮೈಸೂರು ಮಾತ್ರ, ಹಳೆ ಮೈಸೂರು ನಮ್ಮ ಸಪ್ರೇಟ್ ರಾಜ್ಯ ಆಗಿರಲಿ, ಬೇರೆ ಯಾರನ್ನೂ ಸೇರಿಸ್ಕೊಳ್ಳೋದು ಬೇಡ ಅನ್ನೋ ಥರದಲ್ಲೂ ಹಠ ಮಾಡಿ. ಆದರೆ ನಾನು ಕೆಂಗಲ್ ಹನುಮಂತಯ್ಯನವ್ರ ಹೆಸರು ಯಾಕೆ ಹೇಳಿದರೆ, 1955ರ ಅಸೆಂಬ್ಲಿ ಒಳಗಡೆ ಕರ್ನಾಟಕ ಏಕೀಕರಣದ ಮಸೂದೆಯ ವಿಧೇಯಕವನ್ನು ಮಂಡಿಸಿ ಒಬ್ಬ ಮುಖ್ಯಮಂತ್ರಿಯಾಗಿ, ಹಳೆ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಯಾಗಿ 1955ರಲ್ಲಿ ಕರ್ನಾಟಕ ಒಗ್ಗೂಡಬೇಕು ಅನ್ನುವ ವಿಧೇಯಕವನ್ನು ಮಂಡಿಸಿ ಅದನ್ನು ಪಾಸ್ ಮಾಡೋದಕ್ಕೆ ಪರಿಶ್ರಮ ಹಾಕಿದಂಥ ಕೆಂಗಲ್ ಹನುಮಂತಯ್ಯನವರು 55ರ ಅಸೆಂಬ್ಲಿ ಒಳಗಡೆ ಆ ವಿಧೇಯಕವನ್ನು ಮಂಡಿಸಿ ಮಾತನಾಡಿದ ಒಂದು ತುಣುಕನ್ನು ನಿಮ್ಮ ಮುಂದೆ ಹೇಳ್ತೀನಿ. ಈ ವಿಧೇಯಕಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ HK ವೀರಣ್ಣಗೌಡರು ಮತ್ತು V ವೆಂಕಟಪ್ಪನವರು ನಮ್ಮ ರಾಜ್ಯದ ಅತಿಗಣ್ಯ ನಾಯಕರು. ಅವರ ಭಾವನೆಗಳನ್ನು ನಾನು ಗೌಣವಾಗಿ ಭಾವಿಸುವುದಿಲ್ಲ. ಅರಮನೆಯ ಗೋಪುರದ ರಾಜಸತ್ತೆಯನ್ನು ಜನಸಾಮಾನ್ಯರ ಬುಡಕ್ಕೆ ಪ್ರಜಾಸತ್ತೆಯ ರೂಪದಲ್ಲಿ ತರುವ ಹೋರಾಟದ ಮುಂಚೂಣಿಯಲ್ಲಿ ಇವರಿಬ್ಬರ ಹೆಸರಿದೆ. ಆದರೆ ಮಾನ್ಯ ಹಿರಿಯ ಸದಸ್ಯರಿಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಎಂದರೆ, ಕಲ್ಲು ಬಂಡೆಯೊಂದನ್ನು
ಬೆಟ್ಟದ ತುದಿಯಿಂದ ಕಷ್ಟಪಟ್ಟು ಕೆಳಕ್ಕೆ ಉರುಳಿಸಿದ ಮೇಲೆ ಬರುತ್ತಾ ಆ ಬಂಡೆ ತೀವ್ರ ವೇಗವನ್ನು ಪಡೆದುಕೊಳ್ಳುತ್ತದೆ. ಆಗ ಬಂಡೆ ಉರುಳಿಸಿದ ವ್ಯಕ್ತಿಯು ಆ ಬಂಡೆಯ ಹಿಂದೆ ಅಷ್ಟೇ ವೇಗವಾಗಿ ಓಡಬೇಕಾಗುತ್ತದೆ. ಬಂಡೆಯ ವೇಗ ಹೆಚ್ಚಾಗಿ ಉರುಳಿಸಿದ ವ್ಯಕ್ತಿಯ ವೇಗ ಕಡಿಮೆಯಾಗಿ ಆ ವ್ಯಕ್ತಿ ಹಿಂದೆ ಬಿದ್ದರೆ ಅದು ನೈಸರ್ಗಿಕ ನಿಯಮವೆಂದೇ ಹೇಳಬೇಕಾಗುತ್ತದೆ. ಹಾಗಾಗಿ ಉರುಳಿಸುತ್ತಿರುವ ವ್ಯಕ್ತಿಯ ವೇಗ, ಉರುಳುತ್ತಿರುವ ಬಂಡೆಯ ವೇಗಕ್ಕೆ ತಕ್ಕಂತೆ ನಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ನಾನು ಇಂದು ಈ ಅಸೆಂಬ್ಲಿಯಲ್ಲಿ ಕರ್ನಾಟಕ ಒಗ್ಗೂಡಬೇಕೆಂಬ ಕರ್ನಾಟಕ ಏಕೀಕರಣದ ವಿಧೇಯಕವನ್ನು ಇಟ್ಟು ಬಂಡೆಯನ್ನು ಬೆಟ್ಟದ ತುದಿಯಿಂದ ಉರುಳಿಸುವ ಸಾಹಸ ಮಾಡಿದ್ದೇನೆ. ಮುಂದೆ ಈ ಬಂಡೆಯ ಉರುಳುವ ವೇಗ ಹೆಚ್ಚಾಗಿ ನನ್ನ ವೇಗ ಕಡಿಮೆಯಾದರೆ ನಾನು ಹಿಂದೆ ಬಿದ್ದರೂ ಆಶ್ಚರ್ಯವಿಲ್ಲ ಅಂತ ಹೇಳಿದೆ. ರಾಜಕಾರಣ ಹೇಗಿರುತ್ತೆ ಅಂದರೆ 55ರಲ್ಲಿ ಮಣಿಸಿ ಕೆಂಗಲ್ ಹನುಮಂತನವರು ಹೇಳ್ತಾರೆ, ನಾನು ಈ ವಿಧೇಯಕಕ್ಕೆ ಚಾಲನೆ ಕೊಟ್ಟಿದ್ದೀನಿ, ಬೆಟ್ಟದ ತುದಿಯಿಂದ ಬಂಡೆಯನ್ನು ಉರುಳಿಸಿದ್ದೀನಿ, ಕರ್ನಾಟಕ ಏಕೀಕರಣದಂತ ಆಗುವುದೇ ಇಲ್ಲ ಅನ್ನೋ ಹೆಬ್ಬಂಡೆನ ಸಲೀಸಾಗಿ ಬೆಟ್ಟದ ತುದಿಯಿಂದ ಜಾಸ್ತಿ ಕೆಳಗೆ ಬಿಟ್ಟಿದ್ದೀನಿ. ನಾಳೆ ಬಂಡೆಯ ವೇಗ ಜಾಸ್ತಿಯಾಗಿ ಉರುಳಿಸಿರೋ ನನ್ನ ವೇಗವೇ ಕಮ್ಮಿಯಾಗಿ ನಾನೇ ಹಿಂದೆ ಬಿದ್ದರೆ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ನಾನು ಒಪ್ಕೋತೀನಿ, ಇದು ನೈಸರ್ಗಿಕ ನಿಯಮ ಅಂತಾರೆ. ನೈಸರ್ಗಿಕ ನಿಯಮನೋ ರಾಜಕೀಯ ನಿಯಮನೋ ಅಂತೂ ಆಗಿದ್ದು ಅದೇನೆ. 56ರಲ್ಲಿ ನವೆಂಬರ್ 1 ಕರ್ನಾಟಕ ಏಕೀಕರಣ ಆಯಿತು. ವಿಧಾನಸೌಧ ಕಟ್ಟಿ ಕರ್ನಾಟಕ ಏಕೀಕರಣದ ವಿಧೇಯಕ ತಂದಂಥ ಕೆಂಗಲ್ ಹನುಮಂತನವರ ವೇಗ ಕಮ್ಮಿ ಆಯಿತು. ನಿಜಲಿಂಗಪ್ಪನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದರು. ವ್ಯಕ್ತಿ ಹಿಂದೆ ಉಳ್ಕೊಂಡ್ರು, ಒಬ್ಬರು ನೈಸರ್ಗಿಕ ನಿಯಮ. ನಾನು ಯಾಕೆ ಹೇಳ್ತೀನಿ ಅಂದರೆ, ಇಂಥ ಪುರುಷರ ಕೊಡುಗೆ ಇದೆ, ಕಾಣಿಕೆ ಇದೆ, ದೂರದೃಷ್ಟಿ ಇತ್ತು, ಕಾಣಿಕೆಯೂ ಇದೆ. ಆ ಕಾರಣಕ್ಕೆ ಕರ್ನಾಟಕ ಏಕೀಕರಣ ಆಗಿದೆ. ಆದರೆ ಇವತ್ತು ಎಲ್ಲೋ ಒಂದು ಕಡೆಯಲ್ಲಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿ ವರ್ಷ ಈಗ ಮತ್ತು ಡಿಸೆಂಬರ್ ತಿಂಗಳಲ್ಲೂ ನಾಳೆ ಚರ್ಚೆ ಇದೇ ವಿಷಯ. ಪ್ರತ್ಯೇಕ ರಾಜ್ಯವಾಗಬೇಕು, ನಮಗೆ ತಾರತಮ್ಯ ಆಗಿದೆ ಅಂತ. ಹೌದು, ಅಖಂಡತೆಯನ್ನು ಮುಕ್ಕು ಮಾಡೋಕ್ಕಾಗಲ್ಲ. ಆದರೆ ವಾಸ್ತವಿಕದ ಕಡೆ ನಾವು ಕುರುಡು ಕಣ್ಣು ಇಟ್ಕೊಳ್ಳೋಕ್ಕಾಗಲ್ಲ. ತಾರತಮ್ಯ ಆಗಿದೆ, ಅನ್ಯಾಯಗಳಾಗಿದೆ, ಎಲ್ಲೋ ಅಸಮಾಧಾನದ ಲಕ್ಷಣಗಳು ಕಾಣ್ತಾ ಇದೆ. ಇದನ್ನು ಚಿವುಟಿ ಹಾಕದೇ ಇದ್ದರೆ, ಪರಿಹಾರ ಕೊಡದೇ ಇದ್ದರೆ ಮತ್ತು ಪುನಃ ಈ ಅಖಂಡತೆ ಭಾವರಾಜ್ಯ ಅಂತ ನಾವು ಹೇಳಿಕೊಂಡ್ರೂ ಎಲ್ಲೋ ಒಂದು ಕಡೆ ಮತ್ತೆ 1799 ಟಿಪ್ಪು ಸುಲ್ತಾನ್ ಕಥೆಯಾದೀತು. ಆ ಕಾರಣಕ್ಕೆ ಎಚ್ಚರ ಮತ್ತು ಚಚ್ಚರವನ್ನು ನಮ್ಮ ರಾಜಕಾರಣಿಗಳು, ಮುತ್ಸದ್ದಿಗಳು, ಆಡಳಿತಗಾರರು ವಹಿಸಬೇಕಾಗತ್ತೆ. ನಾನು ಒಂದು ಸಲ ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಅಂಕಿಅಂಶಗಳನ್ನು ಕೊಟ್ಟೆ. ನಿಜವಾಗಲೂ ಕೂಡ ಈ ಅಖಂಡತೆಗೆ ತೊಂದರೆ ಆಗಿ ಪ್ರಾದೇಶಿಕವಾದ ತಾರತಮ್ಯಗಳಾಗ್ತಾ ಇರೋದಕ್ಕೆ ಮೂಲ ಕಾರಣ ಏನು, ಈ ಸಮಸ್ಯೆಗೆ ಸ್ಪಷ್ಟ ಪರಿಹಾರ ಏನು, 3 ದಿನ ನಾವು ಚರ್ಚೆ ಮಾಡೋಣ ಅಂಥೇಳಿ ನಾನು ಒತ್ತಾಯ ಮಾಡಿದೆ. ಸ್ಪೀಕರ್ ಅವರು ಅವಕಾಶ ಕೊಟ್ಟು 3 ದಿನ ಚರ್ಚೆ ಅಂಥೇಳಿ. ಭಾಳ ವಿಷಾದ ಮತ್ತು ನೋವಿನಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಗಾವಿ ಒಳಗಡೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಕಾರಣಕ್ಕೇನೆ ಕರೆದಿರುವ ವಿಶೇಷ ಅಧಿವೇಶನ, ಚಳಿಗಾಲದ ಅಧಿವೇಶನದಲ್ಲಿ 3 ದಿನ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆನೇ ಚರ್ಚೆ ಅಂತ ಇಟ್ಟು ಚರ್ಚೆ ಪ್ರಾರಂಭ ಮಾಡೋಣ ಅಂದರೆ ಅಸೆಂಬ್ಲಿನಲ್ಲಿ ಕೋರಂ ಕೊರತೆ, ಶಾಸಕರ ಹಾಜರಿ ಇಲ್ಲ. 10-12 ಜನ MLAಗಳು ಕೂತಿದ್ದೀವಿ. ಮಾತಾಡಿ ಅಂತಾರೆ ಸ್ಪೀಕರ್. ಆ ಸರ್ಕಾರಿ ಗ್ಯಾಲರಿ ಒಳಗಡೆ 2 ಸಚಿವರು ಕೂತಿದ್ದಾರೆ, ಇಲ್ಲಿ ಜಗದೀಶ್ ಶೆಟ್ಟರ್ ಕೂತಿದ್ದಾರೆ, ನಾನೊಬ್ಬ ಕೂತಿದ್ದೀನಿ, ಒಂದು 10 ಜನ ಕೂತ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ನಮ್ಮ ಆಸ್ಥೆ, ಕಾಳಜಿ, ಇಚ್ಛಾಶಕ್ತಿ, ಬದ್ಧತೆಗಳ ಕೊರತೆ ಆ ಅಧಿವೇಶನ ಪ್ರತಿಬಿಂಬಿಸ್ತಾ ಇತ್ತು.
3 ಜನ ಮಾತಾಡಿದ್ವಿ. ಒಂದು 40 ಗಂಟೆನೋ 24 ಗಂಟೆನೋ ಮಾತಾಡಿದ್ವಿ. ಅವತ್ತು ನಾನು ಕೆಲವು ಅಂಕಿಅಂಶಗಳನ್ನು ಹೇಳಿ ವಾಸ್ತವದ ಸಮಸ್ಯೆ ಹೀಗಿದೆ, ಹುತ್ತ ಬಡಿದ್ರೆ ಪ್ರಯೋಜನ ಇಲ್ಲ, ಹುತ್ತದೊಳಗಿರೋ ಹಾವು ಬಡಿಬೇಕು ಅಂತ ನಾನು ಮಾತು ಹೇಳಿ ಕೆಲವು ಅಂಕಿಅಂಶಗಳು ಕೊಟ್ಟೆ. ತಕ್ಷಣ ನನ್ನ ಮಾತಿಗೆ ವಿಪರೀತವಾದಂಥ ವಿರೋಧ ವ್ಯಕ್ತವಾಯಿತು. ನನ್ನ ಮಾತನ್ನು ಮೊಟಕು ಮಾಡಿ ಕೂರಿಸು ಮಟ್ಟಕ್ಕೆ ಹೋಯಿತು. ನಾನು ಕೂತೆ. ಆಮೇಲೆ ನಾನು ಪ್ರಜಾವಾಣಿಗೆ ಲೇಖನ ಬರೆದೆ. ನಾನು ಹೇಳಬೇಕಾಗಿದ್ದನ್ನು ಅಸೆಂಬ್ಲಿಲಿ ಹೇಳ್ಕೊಳಕ್ಕಾಗಲಿಲ್ಲ ಅಂತ. ಕಾರಣ ಸತ್ಯಗಳನ್ನು ಅರಗಿಸ್ಕೊಳ್ಳುವ ಮನಸ್ಥಿತಿಯು ನಮಗೆ ಬೇಕಾಗತ್ತೆ. ನಾನು ಅವತ್ತು ಕೊಡಕ್ಕೆ ಹೋಗಿದ್ದ ಅಂಕಿಅಂಶ ಇಷ್ಟೇ. ಮೂಲ ಏನು ತೊಂದರೆ ಇದೆ, ಯಾಕೆ ಈ ಥರ ಆಗ್ತಾಯಿದೆ, ಯಾಕೆ ಉತ್ತರ ಕರ್ನಾಟಕದ ಪ್ರದೇಶಗಳು ಹಿಂದಿವೆ ಅನ್ನೋಕ್ಕೆ ಕೆಲವು ಅಂಕಿಅಂಶ ಕೊಟ್ಟೆ. ನಾನು ಅದನ್ನು ಕೊಟ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ. ಬಹುಶಃ ಇದೇ ಸಮಸ್ಯೆಯ ಕಾರಣ, ಬಹುಶಃ ಸಮಸ್ಯೆಗೆ ಪರಿಹಾರವೂ ಆಗಬಹುದು ಅನ್ನೋಂಥ ಪ್ರಮುಖವಾದ ಅಂಕಿಅಂಶಗಳು ನಾನು ಕೊಡ್ತಾಯಿದ್ದೀನಿ. 2011-12ನೇ ಸಾಲಿನ ಅಂಕಿಅಂಶ ಇದೆ. ಈಗ 5 ವರ್ಷದ ಕೆಳಗಿಂದು ನಾವು ಬ್ಯಾಂಕ್ ಠೇವಣಿ ಯಾವ್ಯಾವ ಜಿಲ್ಲೆಯ ಒಳಗಡೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಠೇವಣಿ ಇದೆ ಅಂತ ಒಂದು ಲೆಕ್ಕ ತೆಗೆಯೋಣ ಅಂತ ಒಂದು ಅಂಕಿಅಂಶ. ನಿಮಗೆ ಆಶ್ಚರ್ಯ ಆಗುತ್ತೆ. ಉತ್ತರ ಕರ್ನಾಟಕದ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಲೆಕ್ಕ ಹಾಕಿರೋದು ಯಾವ್ಯಾವ ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಬ್ಯಾಂಕ್ ಡಿಪಾಸಿಟ್ಸ್ ಇದೆ ಎಂದು ಲೆಕ್ಕ ತೆಗೆದಿದ್ದೀನಿ. ಅದರಲ್ಲಿ 2,000 ಕೋಟಿಗಿಂತ ಅಧಿಕ ಬ್ಯಾಂಕ್ ಡಿಪಾಸಿಟ್ ಇರೋ ಜಿಲ್ಲೆಗಳು ಯಾವುದು ಗೊತ್ತಾ? ಬೆಳಗಾವಿ 13,350 ಕೋಟಿ, ಧಾರವಾಡ 10,919 ಕೋಟಿ, ಬಳ್ಳಾರಿ 7,285 ಕೋಟಿ, ಉತ್ತರ ಕನ್ನಡ 6,206 ಕೋಟಿ, ಗುಲ್ಬರ್ಗ 5,444 ಕೋಟಿ, ಬಾಗಲಕೋಟೆ 4,265 ಕೋಟಿ, ರಾಯಚೂರು 3,229 ಕೋಟಿ, ಹಾವೇರಿ 2,357 ಕೋಟಿ, ಬೀದರ್ 2,132 ಕೋಟಿ, ಗದಗ 2,081 ಕೋಟಿ. ಇದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬ್ಯಾಂಕ್ಗಳಲ್ಲಿರೋ ಡಿಪಾಸಿಟ್ ಇರೋ ಹಣ. ಹಳೆ ಮೈಸೂರಿಗೆ ಬಂದರೆ, ಬೆಂಗಳೂರು ಸಿಟಿ ಬಿಟ್ಟರೆ ಬೆಂಗಳೂರು ಗ್ರಾಮಾಂತರ 3,400, ಚಿಕ್ಕಮಗಳೂರು, ದಾವಣಗೆರೆ ಇಲ್ಲೂ 2,000 ಕೋಟಿಗಿಂತ ಜಾಸ್ತಿ ಇದೆ. ಹಾಗಾದರೆ ಬ್ಯಾಂಕ್ ಡಿಪಾಸಿಟ್ಟು ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಗಳಲ್ಲಿದೆ. ಆದರೆ ನಗರೀಕರಣ ಏನಾಗಿದೆ? ನಗರೀಕರಣ ಲೆಕ್ಕ ತೆಗೆದ್ರೆ ಎಕ್ಸೆಪ್ಟ್ ಬಿಜಾಪುರ, ಹಾವೇರಿ, ಕೊಪ್ಪಳ, ಯಾದಗಿರಿ 4 ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಉಳಿದ ಕಡೆಯೆಲ್ಲ ನಗರೀಕರಣದ ಪ್ರಮಾಣ ರಾಜ್ಯದ ಸರಾಸರಿ ನಗರೀಕರಣದ ಪ್ರಮಾಣಕ್ಕಿಂತ ಜಾಸ್ತಿ ಇದೆ. ನಗರೀಕರಣದಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮುಂದಿದೆ, ಬ್ಯಾಂಕ್ ಡಿಪಾಸಿಟಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮುಂದಿದೆ. ಆದರೆ ಬಡತನದ ಲೆಕ್ಕ ತಗೋಣ ಅಂದರೆ ಆಗ ನಮಗೆ ಕಟು ವಾಸ್ತವ ಎದುರಾಗ್ತಾ ಇದೆ. ಬಡತನದ ಲೆಕ್ಕ ತಗೊಂಡ್ರೆ ನಮ್ಮ ರಾಜ್ಯದ ಸರಾಸರಿ ಬಡತನದ ದರ 21.2, ಅದು ಥ್ರೆಶೋಲ್ಡ್. ಬಡತನ ದರ 21.2. ಅದಕ್ಕಿಂತ ಕಮ್ಮಿ ಇದ್ದರೆ ಬಡತನ ಕಮ್ಮಿ ಇದೆ ಅಂತ, ಅದಕ್ಕಿಂತ ಜಾಸ್ತಿ ಇದ್ದರೆ ಬಡತನ ಜಾಸ್ತಿ ಇದೆ ಅಂತ. ಆ ಲೆಕ್ಕ ತಗೊಂಡ್ರೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ, ಗದಗ, ಹಾವೇರಿ, ಬಳ್ಳಾರಿ ಇಷ್ಟೂ ಜಿಲ್ಲೆಗಳಲ್ಲೂ 40ರ ಆಸುಪಾಸಿನಲ್ಲಿದೆ ಸಂಖ್ಯೆ. ಬಡತನ ವಿಪರೀತ ತಾಂಡವಾಡ್ತಾ ಇದೆ. ಬ್ಯಾಂಕ್ ಡಿಪಾಸಿಟ್ ಜಾಸ್ತಿ ಇದೆ, ವಿಪರ್ಯಾಸ ನೀವು ಗಮನಿಸಬೇಕು. ಆದರೆ ಬಡತನ ತಾಂಡವಾಡ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಏನು ಅಂದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಂಪತ್ತಿನ ಸಮಾನ ಹಂಚಿಕೆಯಾಗಿಲ್ಲ. ಈ ವಾಸ್ತವನ ಅರ್ಥ ಮಾಡ್ಕೋಬೇಕು. ಸಂಪತ್ತು ಕೆಲವೇ ವ್ಯಕ್ತಿಗಳ ಕೈನಲ್ಲಿ ಕ್ರೋಢೀಕರಣ ಆಗಿದೆ, ಹೆಪ್ಪುಗಟ್ಟಿದೆ, ಹಂಚಿಕೆಯಾಗಿಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಸಂಪತ್ತಿನ ಹಂಚಿಕೆಯಾಗಿರುವ ಮಟ್ಟಕ್ಕೆ ಕಂಪೇರ್ ಮಾಡಿದರೆ ಆ ಕಡೆ ಆಗಿಲ್ಲ. ಕಿತ್ತು ತಿನ್ನುವ ಬಡತನ ಜಾಸ್ತಿ ಕಾಡ್ತಾ ಇರೋದೇ
ಉತ್ತರ ಕರ್ನಾಟಕದಲ್ಲಿ ನಿಜ ಮಾತೆತ್ತಿದರೆ ನಾವು ನೀರಾವರಿ ಅಂತೀವಿ. ನೀರಾವರಿಯ ಲೆಕ್ಕದಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಈ 56ರಿಂದ ಇಲ್ಲಿವರೆಗೆ 62 ವರ್ಷದಲ್ಲಿ 25% ನೀರಾವರಿಯನ್ನು ಹೆಚ್ಚುವರಿ ಮಾಡಿದ್ದೀವಿ, ಹೆಚ್ಚಿದ್ದೀವಿ. ಹಳೆ ಮೈಸೂರಲ್ಲಿ 5% ಮಾತ್ರ ಹೆಚ್ಚಿದ್ದೀವಿ. ಇವೆಲ್ಲ ಅಂಕಿಅಂಶಗಳ ಗೊಂದಲ ಅಲ್ಲ. ಇವೆಲ್ಲ ನಮಗೆ ಏನು ಬೆಳಕು ಚೆಲ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಆರ್ಥಿಕವಾದಂಥ ವಿಕೇಂದ್ರೀಕರಣ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸಾರ್ತಾ ಇದೆ. ಆ ಕಾರಣಕ್ಕೆ ನಾವು ರಾಜಕಾರಣಿಗಳು ಹೊಣೆಯಾಗಬೇಕೇ ಹೊರತು ನಮ್ಮ ತೆವಲಿಗಳಿಗೆ, ನಮ್ಮ ಸ್ವಾರ್ಥಗಳಿಗೆ, ನಾನು ಆಗಲೇ ಹೇಳಿದಂಥ ಜಾತಿ ಪ್ರೇರಿತವಾಗಿರೋ ಸ್ವಾರ್ಥ, ಪಕ್ಷ ಪ್ರೇರಿತ ರಾಜಕಾರಣ, ವ್ಯಕ್ತಿ ಪ್ರತಿಷ್ಠೆಯಾಗಿರುವಂಥ ಮೂರ್ಖತನದಿಂದ ನಾವು ಪ್ರತ್ಯೇಕ ರಾಜ್ಯದ ಮಾತಾಡೋದಲ್ಲ. ನಿಜವಾಗಲೂ ಈ ರೀತಿ ಹಿಂದುಳಿದಿರುವಂಥ ಅಖಂಡ ಕರ್ನಾಟಕದಲ್ಲಿ ಹಿಂದುಳಿದಿರುವ ಪ್ರದೇಶಗಳು ಸರಿಸಮಾನವಾಗಿ ಎದೆಯುಬ್ಬಿಸಿ ಎಲ್ಲರ ಜೊತೆ ಬದುಕುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂದರೆ ಮೂಲ ಏನು ಮಾಡಬೇಕು ಅನ್ನೋದ್ರ ಕಡೆಗೆ ನಾವು ಗಮನ ಕೊಡಬೇಕಾಗಿದೆ. ಅದಕ್ಕೆ ಕಾರಣ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ಈ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅಂದರೆ ಇವತ್ತಿಗೂ ಕೂಡ ನನ್ನ ಉತ್ತರ ಕರ್ನಾಟಕದ ಬಂಧುಗಳು ನೀವು ಬಂದಿದ್ದೀರ, ಬಿಜಾಪುರದವ್ರು ಬಂದಿದ್ದೀರಾ, ಬಾಗಲಕೋಟೆಯವ್ರು ಬಂದಿದ್ದೀರಾ, ಬೆಳಗಾಂನವ್ರು ಬಂದಿದ್ದೀರಾ. ನಾನು ಸುಮ್ಮನೆ ನನ್ನ ಖುಷಿಗೆ ನಾನು ಉತ್ತರ ಕರ್ನಾಟಕದ ಹಿಂದುಳಿದಿದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಏನು ಕಾರಣ, ನಮ್ಮಲ್ಲಿ ಇಲ್ಲದ್ದು ಏನಲ್ಲಾಗಿದೆ, ನಮ್ಮಲ್ಲಿ ಇಲ್ಲದೆ ಇರುವುದೇನು ಅಲ್ಲಿಲ್ಲ ಅನ್ನೋದು ನೋಡೋಣ ಅಂಥೇಳಿ ನಾನು ಹಾಗೇ ಎಲ್ಲ ಜಿಲ್ಲೆಗಳು ತಿರುಗಿದ್ದೀನಿ. ಅಲ್ಲಿಯ ಹೋಬಳಿಗಳ ಸ್ವರೂಪ, ಅಲ್ಲಿಯ ಗ್ರಾಮ ಪಂಚಾಯಿತಿಗಳ ಸ್ವರೂಪ, ಅವುಗಳ ಶೈಕ್ಷಣಿಕ ಸ್ವರೂಪ ಇವೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಅಂಕಿಅಂಶಗಳ ಥರ ಕಲೆ ಹಾಕ್ಕೊಂಡ್ಬಂದಿದ್ದೀನಿ. ನನಗೆ ವಾಸ್ತವ ಏನು ತೋರ್ತಾ ಇದೆ ಅಂದರೆ ಇನ್ನೂ ಕೂಡ ಕರ್ನಾಟಕ ಏಕೀಕರಣಗೊಂಡು ಇಷ್ಟು ವರ್ಷಗಳಾದರೂ ಕೂಡ ನಮ್ಮಲ್ಲಿ ಒಂದು ರೀತಿಯ ಏಕರೂಪತೆ ಬಂದಿಲ್ಲ. ಬಹುತ್ವ ಇರಬೇಕು. ಆ ಏಕರೂಪತೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ಏಕ ರಾಜ್ಯ, ಏಕ ದೇಶ, ಏಕ ಕಾನೂನು ಇವೆಲ್ಲ ನಾವು ವಿರೋಧ ಮಾಡ್ತಾಯಿದ್ದೀವಿ. ಏಕರೂಪತೆ ಎಲ್ಲಿ ಬರಬೇಕು ಅಂದರೆ ಭೌಗೋಳಿಕವಾದಂಥ ಒಂದು ರಾಜಕೀಯ ವ್ಯವಸ್ಥೆ ಒಳಗಡೆಯಲ್ಲಿ ನಾವು ಪ್ರಾದೇಶಿಕ ಅಸಮಾನತೆಯನ್ನು ತೊಡೆದು ಹಾಕೋಕ್ಕೆ ಒಂದು ರೀತಿಯ ಏಕರೂಪತೆ ಬರಬೇಕಾಗಿದೆ. ನಮ್ಮ ದಕ್ಷಿಣ ಕರ್ನಾಟಕದ ಹಳ್ಳಿಯ ಹೋಬಳಿಗಳ ಭೌಗೋಳಿಕ ವಿಸ್ತಾರ, ಅವುಗಳ ಜನಸಂಖ್ಯೆ ಅವು ಕಮ್ಮಿ. ಇವತ್ತಿಗೂ ಒಂದು ಹೋಬಳಿ ಅಂದರೆ ನಮ್ಮ ದಕ್ಷಿಣ ಕರ್ನಾಟಕದ 3 ಹೋಬಳಿ ಹಾಕಿದರೆ ಉತ್ತರ ಕರ್ನಾಟಕದ ಒಂದು ಹೋಬಳಿ ಆಗುತ್ತೆ. ನಾವು ದುಡ್ಡು ಹಂಚಬೇಕಾದ್ರೆ ಬಜೆಟಲ್ಲಿ ಇಲ್ಲಿ ಕೂತ್ಕೊಂಡು ಅಸೆಂಬ್ಲಿ ಒಳಗಡೆ ಒಂದು ಹೋಬಳಿಗೆ 2 ಕೋಟಿ ಏನ್ಬಿಡ್ತೀವಿ, ಒಂದು ಹೋಬಳಿಗೆ 2 ಕೋಟಿ ಏನ್ಬಿಡ್ತೀವಿ. ಅಲ್ಲಿ 2 ಕೋಟಿ ನಮ್ಮಲ್ಲಿ ಒಂದು ಹೋಬಳಿಗೆ ಬರೋ 2 ಕೋಟಿ ಉತ್ತರ ಕರ್ನಾಟಕದಲ್ಲಿ 3 ಹೋಬಳಿಗೆ ಹಂಚಿಕೆ ಆಗಬೇಕಾಗತ್ತೆ. ಇದು ಬಂದರೂ ವಾಸ್ತವ, ಇದು ಬಂದರೂ ದುರಂತ. ಆ ಕಾರಣಕ್ಕೆ ಈ ಹೋಬಳಿಗಳ ಕಲ್ಪನೆ ಆಗಲಿ, ಗ್ರಾಮ ಪಂಚಾಯತ್ಗಳ ಪರಿಧಿ ಮತ್ತು ವಿಸ್ತಾರವನ್ನಾಗಲಿ ಮತ್ತೆ ಪುನಃ ಪುನರ್ವಿಮರ್ಶೆ ಮಾಡಿ ಇಡೀ ಅಖಂಡ ಕರ್ನಾಟಕದಾದ್ಯಂತ ಒಂದು ವ್ಯವಸ್ಥಿತವಾದಂಥ ಸೂತ್ರಬದ್ಧವಾದಂಥ ಪುನರ್ರಚನೆ ಅಗತ್ಯ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದಾಗ ಮಾತ್ರ ಬಜೆಟಲ್ಲಿ ಕೊಡೋ ಹಣ ಸಮರ್ಪಕವಾಗಿ ವಿತರಣೆ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಇದುವರೆಗೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು. ಡಾಕ್ಟರ್ DM ನಂಜುಂಡಪ್ಪ ವರದಿ 2007ರಲ್ಲಿ ತೀರ್ಮಾನ ಮಾಡಿದ್ವಿ. ಡಾಕ್ಟರ್ DM ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕುಗಳಿಗೆ ಹಣ ಕೊಡಬೇಕು ಅಂಥೇಳಿ 2007ರಿಂದ ಸುಮಾರು ನನಗೆ ಕಳೆದ ಅಧಿವೇಶನದವರೆಗೆ ನಾನು ಲೆಕ್ಕ ತಗೊಂಡ್ರೆ 20ರಿಂದ 22 ಸಾವಿರ ಕೋಟಿಗಳು ನಾವು ಕೊಟ್ಟಿದ್ದೀವಿ. ಸರ್ಕಾರ ಹೇಳುತ್ತೆ ಪ್ರಾದೇಶಿಕ ಅಸಮಾನತೆಯನ್ನು ತೊಡಗಿಸೋಕ್ಕೆ, ಸಂಪತ್ತಿನ ಹಂಚಿಕೆಗೆ 20ರಿಂದ 22 ಸಾವಿರ ಕೋಟಿ ಡಾಕ್ಟರ್ DM ನಂಜುಂಡಪ್ಪ ವರದಿ ಪ್ರಕಾರ ಕೊಟ್ಟಿದ್ದೀವಿ ಅಂತೇಳಿ. ಆದರೂ ಇನ್ನೂ ಕೂಡ ಹಿಂದುಳಿದಿಕೆ ಇದೆ, ಇನ್ನೂ ಕೂಡ ನಮ್ಮಲ್ಲಿ ಅಸಮಾಧಾನ ಇದೆ, ಇನ್ನೂ ನಾವು ಒಂದು ರೀತಿಯಲ್ಲಿ ಬಡತನದ ಬೇಗಿನಲ್ಲಿ ಬೇಯ್ತಾ ಇದ್ದೀವಿ ಅಂದರೆ ಮತ್ತೆ ಪುನಃ ನಾನು ಅಲ್ಲಿಗೇ ಬರ್ತೀನಿ, ಇದರ ಹಂಚಿಕೆ ಸರಿಯಾಗಿ ಆಗ್ತಾ ಇಲ್ಲ.
ಆ ಕಾರಣಕ್ಕೆ ಬಹುಶಃ ಟೈಮ್ ಆಯಿತು ಅಂತ ಕಾಣುತ್ತೆ. ಆ ಕಾರಣಕ್ಕೆ ನಾನು ಅಖಂಡ ಕರ್ನಾಟಕದ ಪರಿಕಲ್ಪನೆ ಒಳಗಡೆ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಅಂದರೆ, ನಮಗೆ 1500 ವರ್ಷಗಳ ಕನ್ನಡದ ಅಸ್ಮಿತೆ ಇದೆ. ಇದು ನಮಗೆ ಭದ್ರವಾದ ಬುನಾದಿ ಹಾಕ್ಕೊಟ್ಟಿದೆ, ವಿಶೇಷವಾದ ತಳಹದಿ ಹಾಕ್ಕೊಟ್ಟಿದೆ. ಈ ಗಟ್ಟಿ ತಳಹದಿ ಮೇಲೆ ಕಟ್ಟಿರುವ ಈ ಅಖಂಡ ಕರ್ನಾಟಕದ ಸಂವಿಧಾನ ಯಾರೂ ಉರುಳಿಸಲು ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟ. ಅದೇ ಹೊತ್ತಿನಲ್ಲಿ ಚಿತ್ರೀಕರಣಗೊಂಡ ಕರ್ನಾಟಕವನ್ನು ಏಕೀಕರಣಗೊಳಿಸೋದ್ರೊಳಗಡೆಯಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಎರಡೂ ಕಡೆಯವರ ಮೆರೆದಿದ್ದಾರೆ. ಹಾಗಾಗಿಯೇ ಇವತ್ತು ಕರ್ನಾಟಕದ ಏಕೀಕರಣ 56 ನವಂಬರ್ 1ನೇ ತಾರೀಕು ಸಾಕಾರಗೊಂಡಿದ್ದರೆ, ಆ ನನಸಾಗಿದ್ದರೆ ಅದಕ್ಕೆ ಇವರೆಲ್ಲರ ಕೊಡುಗೆ ಇದೆ. ಆದರೆ ಏಕೀಕರಣಗೊಂಡ ಭೌಗೋಳಿಕ ಕರ್ನಾಟಕ ಮುಂದೆ ಅದೇ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗಬೇಕು. ಆ ಸಮಗ್ರತೆ, ಸಾರ್ವಭೌಮತೆ ಕನ್ನಡದ ಉಳಿಬೇಕು ಅಂದರೆ ನಮ್ಮಲ್ಲಿ ಎದ್ದಿರಬಹುದಾದಂಥ ಶಂಕೆಗಳನ್ನು, ನಮ್ಮ ಉತ್ತರ ಕರ್ನಾಟಕದ ಸಹೋದರರ ಅಪನಂಬಿಕೆಗಳನ್ನು ತೊಡೆದು ಹಾಕುವಂಥ ದಿಟ್ಟತನವನ್ನು ನಾವು ರಾಜಕಾರಣಿಗಳು ತೋರಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾನು ಆಶಿಸ್ತೀನಿ, ಈ ವಿಷಯದಲ್ಲಿ ನಮ್ಮ ಜಾತಿ, ಪಕ್ಷ, ರಾಜಕಾರಣ ಇಂಥ ಸಂಕುಚಿತವಾದ ವಿಷಯಗಳು ತಲೆ ಹಾಕರೆ ವೈಜ್ಞಾನಿಕವಾದ ರೀತಿ ಒಳಗಡೆ ಪುನರ್ವಿಮರ್ಶೆಯಾಗಿ ಕರ್ನಾಟಕದ ಸಂಪತ್ತಿನ ಹಂಚಿಕೆ ಏಕರೂಪವಾಗಿ, ಸಮಗ್ರವಾಗಿ, ಸಮಾನವಾಗಿ ಹಂಚಲ್ಪಡುವಂಥ ಒಂದು ವ್ಯವಸ್ಥೆಯ ಬಗ್ಗೆ ಆಗೋದಕ್ಕೆ ಡಾಕ್ಟರ್ DM ನಂಜುಂಡಪ್ಪ ವರದಿ ಹಿಂದುಳಿದುವಿಕೆಯನ್ನು ಗುರುತಿಸಿದೆ. ಆದರೆ ಈಗ ಈ ಸಂಪತ್ತು ಮತ್ತು ಬಜೆಟ್ಟಿನ ಅನುದಾನ ಹಣ ಸಮಾನವಾಗಿ ಎಲ್ಲ ಕಡೆಗಳಿಗೂ ಹಂಚಲ್ಪಡುವ ರೀತಿಯ ಬಗ್ಗೆ ಒಂದು ಆಯೋಗವನ್ನು ಸರ್ಕಾರ ನೇಮಕ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಅಖಂಡ ಕರ್ನಾಟಕ ಎಂಬ ವಿಷಯವನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದ OSV ದತ್ತಾರವರಿಗೆ ಅಭಿನಂದನೆಗಳು. ಆಳ್ವಾಸ್ ನುಡಿಸಿರಿ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ M ಮೋಹನ್ ಆಳ್ವಾರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ವೀಕರಿಸಿದ ಹಾಗೂ ನೀಡಿದ ಈರುವರಿಗೂ ಅಭಿನಂದನೆಗಳು. ಸರ್ವಾಧ್ಯಕ್ಷರಿಗೂ ಹಾಗೂ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು.